ಪುಂಡರ ಗುಂಪೊಂದು ಗ್ರಾಮಕ್ಕೆ ನುಗ್ಗಿ ಹಲ್ಲೆ ನಡೆಸಲು ರಾತ್ರೋರಾತ್ರಿ ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಹೊಸಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆ ಮಾಡಲು ಮಾರಕಾಸ್ತ್ರಗಳ ಸಹಿತ ಬಂದ ಪುಂಡರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹೊಸಪಾಳ್ಯ ಯುವಕರಿಗೆ ಥಳಿಸಲು ಸ್ಕೆಚ್ ಹಾಕಿದ್ದ ಪುಂಡರ ಗುಂಪು ತುಮಕೂರು ಮೂಲದವರೆಂದು ಅಂದಾಜಿಸಲಾಗಿದೆ. ಮಾರಕಾಸ್ತ್ರಗಳ ಸಹಿತ ಲಾಂಗು ಮಚ್ಚು ಹಿಡಿದು ಹಲ್ಲೆ ನಡೆಸಲು ಹೊಂಚು ಹಾಕ್ತಾ ಇದ್ರು. ಇದನ್ನು ಗಮನಿಸಿ ಪುಂಡರನ್ನ ಮಾರಕಾಸ್ತ್ರಗಳ ಸಹಿತ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿಯಲಾಗಿದೆ. ಹಲ್ಲೆ ಮಾಡಲು ಯತ್ನ ಮಾಡಿದ 6 ಜನ ಪುಂಡರನ್ನ ವಶಕ್ಕೆ ಪಡೆದ ಚಿಕ್ಕನಾಯಕನಹಳ್ಳಿ ಪೊಲೀಸರು ಪುಂಡರ ಬಳಿಯಿದ್ದ ಮಚ್ಚು, ಲಾಂಗು ಸೇರಿದಂತೆ ಹಲವು ಮಾರಕಾಸ್ತ್ರಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹುಡುಗಿ ವಿಚಾರಕ್ಕೆ ಹೊಸಪಾಳ್ಯ ಯುವಕರಿಗೆ ಹಲ್ಲೆ ನಡೆಸಲು ಬಂದಿದ್ರು. ಘಟನೆ ಸಂಬಂಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನೀವು ಯಾಕೆ ಹೇಳ್ತೀರಾ? ಆಮೇಲೆ ಹೇಳೋದು ನಾವು. ನೀನು ಬರ್ಬೇಕಂದ್ರೆ ಬಂದಿಲ್ಲವ ಅವ್ರು ಮಾತಾಡ್ತಾರೆ ಬಂದ್ರೆ ಯಾರು ಫೋನ್ ಮಾಡ್ಬಿಡ್ತೀನಿ. इधर 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 ನಾನೇ ವಿಡಿಯೋ ತಂದು ಸೆಲೆಕ್ಟ್ ಮಾಡಲ ಫೈಟ್ ಮಾಡಿ ಹಾಕ್ಕೊಳ್ಳವ. ನಾನು ವೈದ್ಯ ಸಮಸ್ಯೆ ಇಲ್ಲ. ಇವ್ರನ್ನ ಅವ್ರ ತಂದೆ ತಾಯಿ ಅಲ್ಲ ಸರ್, ಮಕ್ಕಳು ಹೈಸ್ಕೂಲ್ ಮಕ್ಕಳಿಗೆ ಇವ್ರು ಲಾಂಗ್ ತಂದೋಲ್ಲ ಸರ್. ನಮ್ಮ ಕಥೆ ನಾವು ಏನು ಉತ್ತರ ಹೇಳೋಣ? ಈಗ ನಾನು ಯಾರನ್ನ ಸಿಟ್ಟಾಗಿ ಬೈದೆ, ಅವ್ರನ್ನ ಸಿಟ್ಕೊಂಡವ್ರೆ ಶಂಕರಣ್ಣ ಎಲ್ಲ ಅಲ್ಲ. ನೋಡಿ ಅವರ ಫೋನ್ ಕೊಡಿ, ಯಾಕಂದ್ರೆ ಕಾಲ್ಗಳು ಬರ್ತಾ ಇರ್ತವೆ, ನೀವು ಕಂಡ್ರೆ ಹಾಕ್ತೀರಿ ಅಲ್ವಾ? ಫೋನ್ಗಳು ಕೊಡ್ಬೇಕ್ರಿ ಅವರು. ಫೋನ್ ಇಸ್ಕೊಬಿಟ್ಟು ಬೆಳಿಗ್ಗೆ ವಿಕೆಟ್ ಮಕ್ಕಳು ಯಾವ ಪ್ರಾಣ ಕೆಲಸ ಮಾಡಕ್ಕಾಗಲ್ಲ ಅಲ್ವಾ ಅಣ್ಣ? ಇವ್ರು ನಂಬ್ಕೊಂಡು ಅವ್ನು ನಂಬ್ಕೊಂಡು ಇವ್ರು ಬಂದವರು. ಎಲ್ಲಾರು ತೋರಿಸ್ಬೇಕು. ಮುಂಚೆ ಕಾಮಟ್ರಿ ಯಾರು ತೋರ್ಸ, ನಾವೆಲ್ಲ ಕೇಳ್ತಾರೆ ಬಿಡ. ಪಾಪ ನೀವಂಚೂರು ಮುಖ ತೋರ್ಸ್ರ. ಹಬ್ಬ ಇವನು ನೋಡ್ಕೊಂಡ್ರಿ ಸಾ ಎಲ್ಲ ಕೇಳ್ತಾರ ಸಾ, ಕಳಿಸ್ಬೇಕು ಎಲ್ಲರಿಗೂ. ಏಯೋ ಗ್ರೂಪ್ಗಳಿಗೆಲ್ಲ ಹಾಕ್ಬೇಕು ಸಾ. ಒನ್ ಟೂ ತ್ರೀ ಬೈಕ್ ಇಲ್ಲೇ ಇರಲಿ ಸುಮ್ಮನೆ. ಅಣ್ಣ ಒಂಚೂರು ಸ್ಮೈಲ್ ಸ್ಮೈಲ್ ಕ್ಯಾಸ್ ಎಲ್ಲ ಮುಂದೂರ್ಲಿ ಹಾಕಲ್ಲ.
ಹಂಗೆ ಬರೋದು ಇಲ್ಲೇ ಮುಗಿಬೇಕು ಸರ್ ತಮ್ಮಲ್ಲಿ ಮುಂದೆ ನೀನು ಹಂಗೆ ಬಂದಡಿಕೆ ಹೇಳಿದವ್ರು ನನ್ನ ಕಾಣಲ್ಲ ಕಣ ಇಲ್ಲಿ